ಅರಬ್ ದೇಶದಲ್ಲಿ ಅತ್ಯಾಚಾರ ನಡೆದ ಕೆಲವೇ ದಿನಗಳಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸುವ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತಿದೆ. ಅಂತಹ ಕಾನೂನು ನಮ್ಮ ದೇಶದಲ್ಲೂ ಜಾರಿಗೆ ಬರಬೇಕು ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಆಗ್ರಹಿಸಿದರು. ತೆಲಂಗಾಣದಲ್ಲಿ ನಡೆದ ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಕೃತ್ಯವನ್ನ ಖಂಡಿಸಿ ನಿನ್ನೆ ರಾತ್ರಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತೊಕ್ಕೊಟ್ಟು ಜಂಕ್ಷನ್ನಲ್ಲಿ ನಡೆದ ಹಕ್ಕುತ್ತಾಯ ಸಭೆಯಲ್ಲಿ ಅವರು ಮಾತನಾಡಿದರು. ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮನುಕುಲಕ್ಕೆ ಆಗಿರುವ ಅವಮಾನವಾಗಿದೆ. ಇದೊಂದು ಹೀನ ಕೃತ್ಯವೂ ಆಗಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳುತ್ತಾರೆ. ಆದರೆ ಇದು ಕೇವಲ ಸ್ಲೋಗನ್ ಆಗಿ ಉಳಿಯಬಾರದು. ದೇಶದ ಹೆಣ್ಮಕ್ಕಳನ್ನ ರಕ್ಷಿಸಲು ಕಠಿಣ ಕಾನೂನು ಜಾರಿಗೆ ತರಬೇಕಾಗಿದೆ. ಅರಬ್ ದೇಶದಲ್ಲಿರುವಂತೆ ಸಾರ್ವಜನಿಕ ಗಲ್ಲಿಗೇರಿಸುವ ಕಾನೂನು ನಮ್ಮ ದೇಶದಲ್ಲೂ ಜಾರಿಗೆ ಬಂದಾಗ ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬಹುದು. ಇಂತಹ ಪ್ರಕರಣದ ವಿರುದ್ಧ ದೇಶದ ಜನರು ಒಂದಾಗಬೇಕಾಗಿದೆ ಎಂದು ಹೇಳಿದರು. ಅವರಿಗೆ ಒಂದು ಬದ್ಧತೆ ಇರಬೇಕಂತ ನಮ್ಮ ಗಾಂಧೀಜಿ ಅವರನ್ನು ಕನಸಿತ್ತು. ಆ ಕನಸು ಇಷ್ಟರವರೆಗೆ ಈಡೇರಿಲ್ಲ. ನಮ್ಮ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋಗನ್ ಹೇಳ್ತಾ ಇದ್ದಾರೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಇದು ಕೇವಲ ಸ್ಲೋಗನ್ ಆಗಿ ಉಳಿದಿದೆ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮ ಈ ಭಾರತ ಸರ್ಕಾರಕ್ಕೆ ನಮ್ಮ ಈ ಒಂದು ಹೆಣ್ಣು ಮಗಳ ಒಂದು ಈ ಭದ್ರತೆಗೆ ಒಂದು ಕಠಿಣವಾದ ಒಂದು ಕಾನೂನು ತರಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಹೆಣ್ಣಿಗೆ ನಮ್ಮ ಈ ಒಂದು ದೇಶದಲ್ಲಿ ಭದ್ರತೆ ಇಲ್ಲ. ಯಾಕೆಂದರೆ ಒಂದು ನಮ್ಮ ಈ ವಿದೇಶದಲ್ಲಿ, ಅದರಲ್ಲಿ ನಮ್ಮ ಅರಬ್ ಕಂಟ್ರಿಯಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಆದರೆ ಅದನ್ನು ಕೂಡಲೇ ಅವರಿಗೆ ಒಂದು ಸಾರ್ವಜನಿಕವಾಗಿ ಅವರನ್ನು ಗಲ್ಲಿಗೇರಿಸುವ ಒಂದು ವ್ಯವಸ್ಥೆ ಇದೆ. ಆದರೆ ಭಾರತದಲ್ಲಿ ಇದು ಯಾವತ್ತೂ ಇಲ್ಲ. ಈ ಸಂದರ್ಭ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ದಿನೇಶ್ ರೈ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಗರ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಕೋಡಿಚಾಲ್, ಸಂಘಟನಾ ಕಾರ್ಯದರ್ಶಿಗಳಾದ ಇಕ್ಬಾಲ್ ಹಾಗೂ ಮತ್ತಿತರರು ಹಾಜರಿದ್ದರು. ಮಾಡಿಕೊಂಡು ಆ ಹೆಣ್ಣು ಮಗುವನ್ನು ಕೊಂದು ಪೆಟ್ರೋಲ್ ಹಾಕಿ ಸುಟ್ಟು ಬಿಸಾಡಿದಂಥ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ನಮ್ಮ ಒಂದು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲದಂತಾಗಿದೆ. ಎಲ್ಲಿ ಏನಾದರೂ ಕಾಂಗ್ರೆಸ್ನವರಿಗೆ ಅಪವಾದ ಮಾಡುವಂಥ ಶೋಭಾ ಕರಂದ್ಲಾಜೆ ಅಂತ ಸಂಸದರು ಈ ಹೊತ್ತಿಗೆ ಅವರ ಬಾಯಿಗೆ ಬೀಗ ಹಾಕಿ ಕೂತಿದ್ದಾರೆ. ಒಂದು ಮಾತು ಕೂಡ ಅವರ ಬಾಯಿಂದ ಹೊರಡಲಿಲ್ಲ. ಇಂಥ ಒಂದು ಹೆಣ್ಣು ಮಗಳು ನಮಗೆ ಸಂಸದೆಯಾಗಿ ಇದ್ದುಕೊಂಡು ಈ ಒಂದು ಹೆಣ್ಣು ಮಗುವಿನ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇಂಥ ಒಂದು ದುಷ್ಕೃತ್ಯ ಮಾಡುವಾಗ ಒಂದು ಹೆಣ್ಣು ಮಗಳಾಗಿ ಇದು ಧ್ವನಿ ಎತ್ತಬೇಕಾಗಿತ್ತು. ಬೇಡದ ವಿಷಯದಕ್ಕೆಲ್ಲ ಧ್ವನಿ ಎತ್ತುವವರು ಇಂಥ ಕೃತ್ಯಕ್ಕೆ ಧ್ವನಿ ಎತ್ತಲಿಲ್ಲ. ನಾವು ಇಂಥ ಕೃತ್ಯವನ್ನು ಯಾವಾಗಲೂ ಖಂಡಿಸಲೇಬೇಕು. ಇಂಥ ಕೃತ್ಯ ಮಾಡುವಾಗ ನಾವು ಒಗ್ಗಟ್ಟಾಗಿ ಇದನ್ನು ಖಂಡಿಸುತ್ತಾ ಇರಬೇಕು. ಈ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲೇಬೇಕು. ನಾವು ಮಹಿಳೆಯರು